ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಚಾನಲ್. ಇವತ್ತು ಮಾಡ್ತಿದ್ದೀವಿ ಬೆಂಡೆಕಾಯಿ ಪಲ್ಯ. ಇದಕ್ಕೆ ಬೇಕಾಗುವ ಐಟಮ್ಗಳು: ತೆಂಗಿನಕಾಯಿ ಅರ್ಧ ಕಪ್ಪು, ಒಂದು ನೀರುಳ್ಳಿ ಇಡಿ, ಸ್ವಲ್ಪ ಕರಿಬೇವು, ಒಂದು 4 ಕಾಯಿಮೆಣಸು, ಸ್ವಲ್ಪ ಹುಣಸೆ ಹಣ್ಣು, ಅದು ನೀರಲ್ಲಿ ಹಾಕಬೇಕು ಸ್ವಲ್ಪ ಹೊತ್ತು ಹಾಗೆ. ಈಗ ಒಂದು ಕಡಾಯಿ ಇಡಬೇಕು, ಕಡಾಯಿಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಬೇಕು, ಮತ್ತು ಅದು ಸಾಸಿವೆ ಸ್ವಲ್ಪ ಸಿಡಿತಾ ಇರಬೇಕು ಟಪ ಟಪ ಅಂತ, ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಈಗ ಕಾಯಿ ಮೆಣಸು, ಆಮೇಲೆ ನೀರುಳ್ಳಿ, ಆಮೇಲೆ ಬೆಂಡೆಕಾಯಿ, ಈಗ ಹುಣಸೆಹಣ್ಣು ನೀರು, ಈಗ ಸ್ವಲ್ಪ ಇಲ್ಲಿ ಹಾಕಬೇಕು. ಈಗ ಉಪ್ಪು, ಹುಣಸೆಹಣ್ಣು ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಅದರೆಲ್ಲ ಬಲ್ ಥರ ಬರ್ತದೆ. ಈಗ ಮಿಕ್ಸ್ ಮಾಡೋಣ. ಓಕೆ, ಲಾಸ್ಟ್ ಮುಚ್ಚಳ ಮುಚ್ಚಿ. ಈಗ ಸ್ವಲ್ಪ ಅರಿಶಿನ ಪುಡಿ. ಇದು ತುಂಬ ಒಳ್ಳೆ ಶುಗರ್ದವರಿಗೆಲ್ಲ ಬೆಂಡೆಕಾಯಿ. ಓಕೆ, ಇದು ಆಗಿದೆ ಅಂತ ನೋಡುವ. ಆಗಿದೆ. ಇವಾಗ ಲಾಸ್ಟ್ ಕಾಯಿ ತುರಿ ಹಾಕುವ. ಇವಾಗ ಮಿಕ್ಸ್ ಮಾಡೋಣ. ಇವಾಗ ಇದು ಆಗಿದೆ. ಇವಾಗ ಇದು ರೆಡಿ ಆಯಿತು ನೋಡಿ. ಈ ರೆಸಿಪಿ ರೆಡಿಯಾಗಿದೆ, ಬೆಂಡೆಕಾಯಿ ಪಲ್ಯ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ, ಇನ್ನೊಂದು ರೆಸಿಪಿಯಲ್ಲಿ. ಅಷ್ಟರವರೆಗೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೇನೆ. ಬಾಯ್.